ಎಲ್ಲರಿಗೂ ನಮಸ್ಕಾರ. ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಕೆತಡ್ಕ ಇಲ್ಲಿ ಸಭೆಯನ್ನು ಮಾಡಿದ್ದೇವೆ. ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, STMC ಅಧ್ಯಕ್ಷರು, ಗ್ರಾಮ ಪಂಚಾಯತ್ನ ಸದಸ್ಯರು, STMC ಸದಸ್ಯರು ಹಾಗೆ ಪೋಷಕರು ಎಲ್ಲರ ಸಮ್ಮುಖದಲ್ಲಿ ಸಭೆಯನ್ನು ಮಾಡಿದ್ದೇವೆ. ಏನು ನಿನ್ನೆ ದಿನ ನಡೆದಂಥ ಒಂದು ಘಟನೆ ಅನಿರೀಕ್ಷಿತವಾಗಿ ಆಗಿ ಹೋಗಿದೆ. ಆ ಘಟನೆಯ ಬಗ್ಗೆ ನಾವು ಮತ್ತೆ ಅದು ಮರುಕಳಿಸದಾಗೆ ಮತ್ತು ಎಲ್ಲರೂ ಸಾಮರಸ್ಯದಿಂದ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾತ್ರ ನಾವು ಆದ್ಯತೆಯನ್ನು ಕೊಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಗೊಂದಲ ಉಂಟು ಮಾಡುವಂಥದ್ದು, ಶೈಕ್ಷಣಿಕ ಪರಿಸರವನ್ನು ಹದಗೆಡಿಸುವಂಥ ಯಾವುದೇ ಘಟನೆಗಳಿಗೆ ನಾವು ಅವಕಾಶವನ್ನು ಕೊಡಬಾರ್ದು ಅಂಥೇಳಿ ಎಲ್ಲರೂ ಒಮ್ಮತದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಮತ್ತು ಮುಂದೆ ಈ ಘಟನೆಗಳು ನಡೀಬಾರ್ದು. ಶಾಲೆಯಲ್ಲಿ ಇನ್ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಆಗಿರೋದ್ರಿಂದ ಇಂತಹ ಯಾವುದೇ ಘಟನೆಗೆ ಮುಂದಿನ ದಿನಗಳಲ್ಲಿ ಕೂಡ ಅವಕಾಶ ಮಾಡಬಾರ್ದು ಅನ್ನುವಂಥದ್ದು. ಅದನ್ನು ಸಂಬಂಧಪಟ್ಟ ಆ ವರ್ಗದ ಪೋಷಕರು, ಕಮಿಟಿಯ ಉಪಾಧ್ಯಕ್ಷರು ಅವರು ಒಂದು ಉತ್ತಮ ಸಲಹೆಗಳನ್ನು, ಸೂಚನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ತಿಳುವಳಿಕೆ ಕೊಡುವಂಥದ್ದನ್ನು ಜವಾಬ್ದಾರಿ ನಮಗೂ ಇದೆ. ನಾವು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಅಗತ್ಯ ಮಾರ್ಗದರ್ಶನ ಕೊಡ್ತೇವೆ. ಮತ್ತು ನಾನು ಕೂಡ ಕಮಿಟಿಯಲ್ಲಿ ಉಪಾಧ್ಯಕ್ಷರಾಗಿರೋದ್ರಿಂದ ನಾವೆಲ್ಲರ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಎಲ್ಲರೂ ಬದ್ಧವಾಗಿರ್ತೇವೆ. ನಾವೆಲ್ಲದಕ್ಕೂ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾತ್ರ ಅವಕಾಶವನ್ನು ಮಾಡುವಂಥ ಒಂದು ಆರೋಗ್ಯಕರವಾದ ಚರ್ಚೆನ ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದೇ ರೀತಿ STMC ಅವರು, ಗ್ರಾಮದ ಜನಪ್ರತಿನಿಧಿಗಳು, PDO ಅವರು ಇದ್ದಾರೆ. ಎಲ್ಲರೂ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಿಷ್ಟೇ. ಮತ್ತು ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಸ್ಥಳೀಯವಾಗಿ ಈ ಶಾಲೆಯ ಗೌರವ ಘನತೆಯನ್ನು ಎತ್ತಿ ಹಿಡಿಯುವಂಥದ್ದು ನಾವು ಮುಂದುವರಿಸ್ತೇವೆ ಅನ್ನುವಂಥದ್ದು. ಮತ್ತು ಹೆಚ್ಚು ಶೈಕ್ಷಣಿಕ ಚಟುವಟಿಕೆಗಳಿಗೆ ಮುಂದುವರಿಸುವ ಮೂಲಕ ಯಾವುದೇ ಏನು ಧಾರ್ಮಿಕವಾಗಿ ಯಾರಿಗೂ ಗೊಂದಲ, ನೋವನ್ನು ಉಂಟು ಮಾಡುವಂಥ ಘಟನೆಗಳಾಗಬಾರ್ದು. ಮತ್ತು ಅಹಿತಕರ, ಅಸಹ್ಯಕರ ಘಟನೆಗಳು ಕೂಡ ನಡೀಬಾರ್ದು ಅನ್ನುವಂಥದ್ದಕ್ಕೆ ಎಲ್ಲರೂ ಬದ್ಧವಾಗಿದ್ದಾರೆ ಅಂತೇಳಿ ನಾವು ಪರ್ಯಾಯವಾಗಿ ಮಕ್ಕಳಿಗೆ ಬೇರೆ ಅವಕಾಶ ಒದಗಿಸಿಕೊಡೋದಿದೆಯಾ ಅಥವಾ ಬೇರೆ ಏನಾದರೂ? ಇಲ್ಲ, ಇದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ನಮ್ಮ ಇಲಾಖೆಯ ಮೇಲಧಿಕಾರಿಗಳ ಅಥವಾ ಇಲಾಖೆಯ ಮಾರ್ಗದರ್ಶನ ಅಥವಾ ಜಿಲ್ಲಾಡಳಿತದಲ್ಲಿ ನಿರ್ದೇಶನಕ್ಕೆ ಮಾತ್ರ ನಾವು ಬದ್ಧವಾಗಿರ್ತೇವೆ ಹೊರತು ಅದನ್ನು ಹೊರತುಪಡಿಸಿ ಇಲ್ಲಿವರೆಗೂ ಯಾವುದೇ ಅಂಥ ಅವಕಾಶ ಇಲ್ಲ. ಈಗೇನು ಹೇಳಿದರೆ, ಪೋಷಕರು ನಮ್ಮ ಕಮಿಟಿಯಲ್ಲಿ ಇದ್ದೋದ್ರಿಂದ ಅಥವಾ ನಮ್ಮ STMCಯಲ್ಲಿ ಅವರು ಹೇಳಿದ್ದಾರೆ, ನಾವು ಬೆಳಗಿನ 9:30ಯಿಂದ ಸಂಜೆ 4:30 ತನಕ ಏನು ಶೈಕ್ಷಣಿಕ ಚಟುವಟಿಕೆಗಳಿದೆ ಅದರಲ್ಲಿ ಮಾತ್ರ ನಾವು ತೊಡಗಿಸ್ತೇವೆ. ಮಕ್ಕಳನ್ನು ಮಧ್ಯದಲ್ಲಿ ಬಂದು ನಾವು ಆ ಮಕ್ಕಳನ್ನು ನಮಾಜ್ಗೋಸ್ಕರ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಅಂತೇಳಿ ಅವರು ಕೂಡ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದನ್ನು ನಿರ್ಣಯ ಮಾಡಿಕೊಂಡಿದ್ದೇವೆ. ಆ ಸಲಹೆಗಳನ್ನು ಕೊಡುವ ಮೂಲಕ ಅವರು ನಮ್ಮ ಶಾಲೆಯ ಅಭಿವೃದ್ಧಿಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ಜಿಲ್ಲೆಗೆ, ತಾಲೂಕಿಗೆ ಒಳ್ಳೆಯ ಹೆಸರನ್ನು ತರುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ನಿನ್ನೆಯ ವಿಷಯವನ್ನು ಆಕಸ್ಮಿಕವಾಗಿ ನಡೆದೋಗಿದೆ. ಅದನ್ನು ಬಿಟ್ಟು ಇನ್ನು ಮುಂದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ವಿಷಯವನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಈ ಶಾಲೆಯನ್ನು ಮುಂದಕ್ಕೆ ತಗೊಂಡು ಹೋಗ್ತೇವೆ ಅಂತೇಳಿ ನಿರ್ಣಯಿಸಿದ್ದೇವೆ. ಶೈಕ್ಷಣಿಕ ವಿಚಾರ ಮಾತ್ರ ಶಾಲೆಯಲ್ಲಿ ಮಾಡಿ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತೇವೆ ಅಂತೇಳಿ ಇವರು ಶಿಕ್ಷಣಾಧಿಕಾರಿ ಅವರು ಹೇಳಿದ ಹಾಗೆ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಎಲ್ಲರೂ ಈಗ ಒಗ್ಗಟ್ಟಿನಿಂದ ಇನ್ನು ಮುಂದಕ್ಕೆ ಶಾಲೆಯನ್ನು, ಮಕ್ಕಳನ್ನು ಕೂಡ ಹಾಗೆ ಶಾಲೆ ಒಗ್ಗಟ್ಟಿನಿಂದ ಶೈಕ್ಷಣಿಕ ವಿಚಾರಕ್ಕೆ ಮಾತ್ರ ಶಾಲೆಯಲ್ಲಿ ಇದು ಮಾಡಲಿಕ್ಕೆ. ನಮಗೆ ಇದು ಅಚಾತುರ್ಯದಿಂದ ಆಗಿರೋದು, ಅಂದರೆ ಅವರಿಗೆ ಮಕ್ಕಳಿಗೆ ಗೊತ್ತಿಲ್ಲದೆ ಆಗಿರೋದು ಅಥವಾ ನೀವು ಪೋಷಕರು ಏನಾದರೂ ಈ ರೀತಿಯಾಗಿ ಹೇಳಿದರೆ? ಇಲ್ಲ, ಮಕ್ಕಳು ಗೊತ್ತಿಲ್ಲದೆ ಮಾಡಿದಂಥ ವಿಷಯ ಆಕಸ್ಮಿಕವಾಗಿ ನಡೆದೋಯಿತು. ಆ ವಿಷಯವನ್ನು ಅಲ್ಲೇ ನಾವು ಬಿಟ್ಟಿದ್ದೇವೆ. ಇನ್ನು ನಾವು ಮುಂದಕ್ಕೆ ನಮಗೆ ಮಸೀದಿಗೆ ಕರ್ಕೊಂಡು ನಾವು ಹೋಗುವುದಿಲ್ಲ ಅಂತೇಳಿ ಇದನ್ನು ಕೊಟ್ಟಿದ್ದೇವೆ ನಾವು. ಅದು 2 ಪೀರಿಯಡ್ ಹೋಗ್ತದೆ ಮಕ್ಕಳಿಗೆ. ಆದ ಕಾರಣ ನಾವು ಮಸೀದಿಗೆ ಕರ್ಕೊಂಡು ಹೋಗುವುದಿಲ್ಲ ಇನ್ನು ಅಂತೇಳಿ ನಾವು ಇದು ಮಾಡಿದ್ದೇವೆ, ಪ್ರಸ್ತಾವನೆ ಮಾಡಿದ್ದೇವೆ. ನಿಮ್ಮ ಹೆಸರು ಹೇಳಿ. ಶಬೀನಾ, STMC ಉಪಾಧ್ಯಕ್ಷೆ. ನಾನು ಶೀನಪ್ ಶೆಟ್ಟಿ, ಸವಣೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ. ನಮ್ಮ ಸವಣೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಆ ಸುಪರಿಧಿಯಲ್ಲಿರ್ತಕ್ಕಂಥ ಶಾಲೆ ಅಂಕದರ್ಕ ಶಾಲೆ. ಇಲ್ಲಿ ನನ್ನ ಗಮನಕ್ಕೆ ಬಂದ ಪ್ರಕಾರ ನಿನ್ನೆ ಒಂದು ಶಾಲೆಯಲ್ಲಿ ನಮಾಜ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳುವಂಥದ್ದು ಮೊಬೈಲ್ ವಿಡಿಯೋ ವೈರಲ್ ಒಂದು ಅದನ್ನು ನೋಡಿ ನಾವು ನಿನ್ನೆ ಶಾಲೆಗೆ ಭೇಟಿ ಕೊಟ್ಟು ಶಾಲಾ ಮುಖ್ಯೋಪಾಧ್ಯಾಯಿನಿ ಇವರಲ್ಲಿ ಚರ್ಚೆ ಮಾಡಿ ಶೀಘ್ರವಾಗಿ ಶಾಲಾ STMC ಅಧ್ಯಕ್ಷರು ಹಾಗೆಯೇ ಜನಪ್ರತಿನಿಧಿಗಳು ಈ ಶಾಲೆಗೆ ಸಂಬಂಧಪಟ್ಟಂತೆ ಹಾಗೆಯೇ ಇಲಾಖೆಯ ಅಧಿಕಾರಿಗಳು, ರಕ್ಷಣಾ ಇಲಾಖೆ ಅಧಿಕಾರಿಗಳು ಇವರನ್ನು ಒಟ್ಟು ಸೇರಿಸಿ ಈ ಒಂದು ಸಮಸ್ಯೆ ಏನು ಬಂತು ಇದಕ್ಕೆ ಪರಿಹಾರವನ್ನು ಕಂಡು ಹುಡುಕುವಂಥ ಕೆಲಸವನ್ನು
ಶೀಘ್ರವಾಗಿ ಅಂದರೆ ನಾಳೆ ಅಂದರೆ ಈ ದಿವಸಕ್ಕೆ ನಾವು 11 ಗಂಟೆಗೆ ಒಂದು ಮೀಟಿಂಗನ್ನು ಕರಿಬೇಕು. ಪೋಷಕರ SDMCಯ ಸದಸ್ಯರ ಅಧ್ಯಕ್ಷರ ಒಟ್ಟು ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳುವ. ಮುಂದೆ ಪೋಷಕರ ಸಭೆಯನ್ನು ಕೂಡ ಕರೆದು ಅವರಿಗೂ ಕೂಡ ಮನವರಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡುವಂತ ಹೇಳುವಂಥದ್ದು ನಾನು ನಿನ್ನೆ ಇಲ್ಲಿ ಸೂಚನೆಯನ್ನು ಕೊಟ್ಟು ನಾನು ಹೋಗಿದ್ದೇನೆ. ಅದೇ ರೀತಿಯಾಗಿ ನಾವು ಇವತ್ತು ಏನು SDMCಯ ಒಂದು ಸಭೆಯಲ್ಲಿ ನಾವು ನಿರ್ಣಯವನ್ನು ತಗೊಂಡಿದ್ದೇವೆ. ಏನು ಈ ಹಿಂದೆ ನಡೆದಂಥ ಏನು ನಮಾಜ್ ಇದನ್ನು ಇನ್ನು ಮುಂದಕ್ಕೆ ಇದು ಮರುಕಳಿಸದ ರೀತಿಯಲ್ಲಿ ನಾವೆಲ್ಲರೂ ಇದನ್ನು ನೋಡ್ಕೊಳ್ತೇವೆ. ಪೋಷಕರು ಕೂಡ ಹೇಳಿದ್ದಾರೆ, ಜೊತೆಗೆ SDMCಯ ಸದಸ್ಯರು ಹೇಳಿದ್ದಾರೆ. ಹಾಗಾಗಿ ಆ ಪ್ರಕ್ರಿಯೆ ಮುಂದುವರಿಸಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ಇಲ್ಲಿ ನಿರ್ಣಯ ಮಾಡಿದ್ದೇವೆ. ಜೊತೆಗೆ